ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯ ಸಲ್ಲಿಸ್ತೇನೆ. ದೇಶ ಋಷಿಮುನಿಗಳು ಯೋಗವನ್ನು ಈ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಕೊಟ್ಟಂಥ ಕೊಡುಗೆ. ಬಹುಶಃ ನಮ್ಮ ಮಾನಸಿಕ ನೆಮ್ಮದಿ, ಆರೋಗ್ಯವಂತ ದೈಹಿಕ ಶರೀರ ಇಟ್ಟುಕೊಂಡು ಉತ್ತಮವಾದ ವ್ಯಕ್ತಿತ್ವ ಬೆಳೆಸಿಕೊಳ್ಬೇಕಾದ್ರೆ ಯೋಗದಂಥ ನಮ್ಮ ವ್ಯಾಯಾಮ ಬಹುಶಃ ಇವತ್ತು ಅಗತ್ಯವಾಗಿದೆ. ಒಂದೊಂದು ದೇಶದಲ್ಲಿ ಇವತ್ತು ಒಂದೊಂದು ರೀತಿಯ ವ್ಯಾಯಾಮ ಇರ್ತದೆ. ಭಾರತ ದೇಶದ ಯೋಗ ಇವತ್ತು ಪ್ರಾಚೀನವಾದಂಥ ವಿಚಾರ ಮತ್ತು ಇಲ್ಲಿಯ ಪ್ರಕೃತಿಗೆ ಅನುಗುಣವಾಗಿ ಇವತ್ತು ಬಂದಂಥದ್ದು ವ್ಯಾಯಾಮವಾಗಿದೆ. ಬಹುಶಃ ಆರೋಗ್ಯ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಮುಖ್ಯ ಆದಂಥ ಸಂದೇಶ. ಅದಕ್ಕಾಗಿ ಬಹುಶಃ ಇವತ್ತು ಪ್ರತಿಯೊಬ್ಬರು ಆ ಯೋಗವನ್ನು ಅಭ್ಯಾಸ ಮಾಡುವ ಮೂಲಕ ಆರೋಗ್ಯವಂತರಾಗಿರುವಂಥ ಅವಕಾಶ ಆಗಬೇಕು ಅಂತ ಇಚ್ಛಿಸ್ತೇನೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಆಚರಣೆ ಬರ್ತಾ ಅತ್ಯಂತ ಸಂತೋಷ. ಬಹುಶಃ ಇವತ್ತು ಅಂತಾರಾಷ್ಟ್ರೀಯ ಮಟ್ಟ ಬರಬೇಕಾದ್ರೆ ನಮ್ಮ ಭವಿಷ್ಯದ ಭಾರತದ ಮತ್ತು ನಮ್ಮ ರಾಜ್ಯದ ಬಹಳಷ್ಟು ಹಿರಿಯರು, ಬಹಳಷ್ಟು ಸಾಮಾಜಿಕ ಮುಖಂಡರು ಇದನ್ನೆಲ್ಲ ಅವತ್ತಿನ ಕಾಲ ಯಾವಾಗ ಚಿರಪರಿಚಿತ ಆಗಲಿಲ್ಲ ಆ ಸಂದರ್ಭದಲ್ಲಿ ಇದನ್ನು ಹೆಚ್ಚಾಗಿ ಅಭ್ಯಾಸ ಮಾಡಿಕೊಂಡು ಚಿರಪರಿಚಿತ ಮಾಡಿ ಇವತ್ತು ವಿಶ್ವಕ್ಕೆ ಚಿರಪರಿಚಿತ ಆಗಿದೆ. ಬಹುಶಃ ಇವತ್ತು ನಾವು ನಮ್ಮ ಜಿಲ್ಲೆಯವರಾದಂಥ ಪರಮಪೂಜ್ಯ ವೀರೇಂದ್ರ ಹೆಗಡೆಯವರನ್ನು ನಾವು ಇವತ್ತು ಸ್ಮರಿಸಬೇಕಾಗ್ತದೆ. 25 ವರ್ಷದ ಮುಂದೆ ಇವತ್ತು ಪ್ರಕೃತಿ ಶಿಬಿರ ಪ್ರಾರಂಭ ಮಾಡಿ ಆ ಕಾಲೇಜನ್ನು ಪ್ರಾರಂಭ ಮಾಡಿ ಯೋಗ ಮುಖಾಂತರ ಹಲವಾರು ಯೋಗ ಟೀಚರ್ಗಳನ್ನು ಈ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅಂತ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿರುವ ಜಿಂದಾಲ್ ಸಂಸ್ಥೆ ಇವತ್ತು ಆ ಜಿಂದಾಲ್ ಅವರ ಅವತ್ತಿನ 28 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ ಬಹುಶಃ ಇವತ್ತು ಯೋಗದಲ್ಲಿ ಭಾಳಷ್ಟು ನಮ್ಮ ಯೋಗ ಶಿಕ್ಷಕರನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ. ನಮ್ಮ ವ್ಯಾಸ ಯೋಗ ಕೇಂದ್ರ ಬೆಂಗಳೂರಿನಲ್ಲಿ ಬಹುಶಃ ಇಂಥ ಹಲವಾರು ಯೋಗ ಕೇಂದ್ರ ದೊಡ್ಡದಿರಲಿ ಸಣ್ಣದಿರಲಿ ಇವರು ಇವತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖವಾಗಿ ಆ ಕಾರಣಕರ್ತರು ಅಂತ ಹೇಳಿ ಅವನ್ನೆಲ್ಲ ನಾನು ಮುಂಚೆ ಸತತವಾಗಿ ಇವತ್ತು ಮಾಡ್ತಾಯಿದ್ದೆ. ಮತ್ತು ನಮ್ದು ಏನಾಗಿದೆ ಅಂತ ಹೇಳಿದರೆ ಸ್ವಲ್ಪ ಉದಾಸೀನ ಆಲಸ್ಯ ಆದಾಗ ಬಹುಶಃ ಜಾಸ್ತಿ ಇವತ್ತು ಅದೊಂದು ಸ್ವಲ್ಪ ಯೋಗ ಮಾಡೋದು ಅಭ್ಯಾಸ. ಬಹುಶಃ ಇದು ಮಾಡಬೇಕು ಕೆಲವು ಸಮಯದ ಅಭಾವ ಆಗ್ತಾಯಿಲ್ಲ. ಸಮಯ ಸಿಕ್ಕಿದಾಗ ನಾನು ಇವತ್ತು ಮಾಡುವಂಥ ಇಟ್ಕೊಂಡಿದ್ದೇನೆ. ಮತ್ತು ಇದನ್ನು ಮಾಡಬೇಕಂತ ಕೂಡ ನಾನು ಒಂದು ತೀರ್ಮಾನ ಮಾಡೋದು ಕೂಡ ಡೈಲಿ ನಮಗೆ ಕಷ್ಟ ಆಗ್ತದೆ. ಅಂದರೆ ಒಮ್ಮೆ ಕಲಿತ ನಂತರ ಯಾವಾಗಲೂ ಬೇಕಾದಾಗ ಮಾಡೋದು ಅವಕಾಶ ಕೂಡ ಇವತ್ತು. ಆದರೆ ನ್ಯಾಚುರೋಪತಿ, ಆಯುರ್ವೇದಿಕ್, ಹೋಮಿಯೋಪತಿಕ್ ಅಂತ ಈ ರೀತಿ ಅಲ್ಲ, ಇದು ಎಲೋಪತಿ ಎಲ್ಲವೂ ಸೇರಿ ಇದು ಸಿಸ್ಟಮ್, ನ್ಯಾಚುರಲ್ ಬಾಡಿ ಸಿಸ್ಟಮ್ ನಮ್ಮ ಜೀವನದ ಒಂದು ಭಾಗ. ಬಹುಶಃ ಇವತ್ತು ನಾವು ಉಸಿರಾಟಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ವಿಚಾರಗಳಲ್ಲಿ ಕೂಡ ಇವತ್ತು ಒಂದು ಪೇಷಂಟ್ ಕೂಡ ಡಾಕ್ಟ್ರು ಕೂಡ ಚಿಕಿತ್ಸೆ ಅವನಿಗೆ ಫಲಿಸಬೇಕಾದ್ರೆ ಅವನ ಬಾಡಿ ಬ್ಯಾಲೆನ್ಸಲ್ಲಿದ್ದರೆ ಮಾತ್ರ ಸಾಧ್ಯ. ಬಾಡಿ ಬ್ಯಾಲೆನ್ಸಲ್ಲಿ ಇರಬೇಕಾದ್ರೆ ಪ್ರಾಣಾಯಾಮದಂಥ ಒಂದು ಯೋಗ ಇವತ್ತು ಅಗತ್ಯವಾಗ್ತದೆ.